ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಮಳೆಗಾಲಕ್ಕೆ ಸೂಕ್ತವಾಗಿರುವಂಥ ಒಂದು ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಜ್ಯೋತಿ ಪದ್ಮನಾಭ ಅವರು. ಯಾವೆಲ್ಲ ರುಚಿಕರವಾದಂಥ ಬಿಸಿ ಬಿಸಿಯಾದಂಥ ಖಾದ್ಯಗಳಿರುತ್ತೆ ನೋಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮಳೆ ತುಂಬ ಬರ್ತಾ ಇದೆ, ಮಳೆ ಬರ್ತಾ ಇರುವಾಗ ಏನಾದರೂ ಸ್ಮೋಕಿಂಗ್ ಹಾಟ್ ಇಂಥದ್ದೇನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಮಳೆಗಾಲದಲ್ಲಂತೂ ಏನಾದರೂ ಬಿಸಿ ಬಿಸಿ ಇರಲಿ ಅಂತ, ಸೆಕೆಗಾಲದಲ್ಲಿ ಯಾವಾಗಲೂ ಏನಾದರೂ ಚಿಲ್ಡಾಗಿ ಮಾಡ್ತೀರಾ ಅಂತ ನಾವು ಕೇಳ್ತೀವಿ. ಮಳೆಗಾಲಕ್ಕೆ ಬಿಸಿ ಬಿಸಿ ಏನು ಮಾಡ್ತಿದ್ದೀರಿ ಅಂತ ಕೇಳ್ತಾ ಇದ್ದೀವಿ. ಏನು ಯಾವೆಲ್ಲ ಅಡುಗೆ ನಮಗೆ ಹೇಳ್ಕೊಡ್ತಿದ್ದೀರಿ? ಒಂದು ಪಕೋಡ, ಹಾಂ, ಸಿಹಿಗೆಣಸಿದು ಪಕೋಡ. ಅದು ಈ ಪಕೋಡ ಎಲ್ಲ ಇದೆ ಅಲ್ವಾ, ಈ ಮಳೆಗಾಲಕ್ಕೆ ಮ್ಯಾಂಡೇಟ್ರಿ. ಯಾವುದೇ ಮನೆಗೆ ಹೋಗಿ ಏನಾದರೂ ಸಂಜೆಯಲ್ಲಿ ಬಿಸಿ ಬಿಸಿ ಇದು ಮಳೆ ಬರ್ತಾ ಇದ್ರೆ ಈ ಕಡೆ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಟೀ ಜೊತೆಗೆ ಪಕೋಡ ರೆಡಿ ಆಗ್ತಾ ಇರುತ್ತೆ. ಸೊ ನಮ್ಗೆ ಊಟಕ್ಕೆ ರೆಡಿ ಆಗ್ತಾ ಇದೆ ಈಗ. ಸೊ ನೆಕ್ಸ್ಟ್ ಇನ್ನೊಂದು ಸಬ್ಬಸಿಗೆ ಸೊಪ್ಪು, ಆಮೇಲೆ ಅದು ಮಿಕ್ಸ್ಡ್ ಮೊಳಕೆ ಬರಿಸಿದ ಕಾಳು, ಹೆಸರು ಕಾಳು ಪಲ್ಯ, ಎರಡು ಮಿಕ್ಸ್ ಮಾಡಿ. ಸೊ ಇವತ್ತು ನಮ್ಮ ಮಧ್ಯಾಹ್ನದ ಊಟ ಅಂತೂ ಭರ್ಜರಿ ಆಯಿತು. ಬರೀ ಒಂದು ಅನ್ನ ಸಾರು ಇದ್ರೆ ಆಯಿತು ಅಲ್ಲ? ಸರಿ, ಹಾಗಾದರೆ ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟಿಗೆ ಈಗ ನಮ್ಗೆ ಯಾವುದು ಬಿಸಿ ಬಿಸಿಯಾದಂಥ ಪೋಡಿಯಾ ಅಥವಾ ಏನು ಪಲ್ಯ? ಪಲ್ಯ ಸ್ಟಾರ್ಟ್ ಮಾಡುವ. ಎಸ್, ಒಂದು ಬಣಲೆ ಕೊಡಿ. ಎಸ್ ಆನ್ ಮಾಡಲಾ? ಎಣ್ಣೆ ಹಾಕುವ, ಬಿಸಿ ಹಾಕಿ. ಇದು ಅನ್ನ ಸಾರು ಅದ್ರ ಜೊತೆಗೆ ತಿನ್ನುವಂಥ ಪಲ್ಯವ ಅಥವಾ ಚಪಾತಿ ಇದಕ್ಕೆಲ್ಲ ಜೊತೆಗೆ? ಚಪಾತಿಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ಸಾರು ಬೇರೆ ಇಟ್ಕೊಂಡು ಪಲ್ಯ ಸೈಡಿಗೆ ಆ ಥರ ಮಧ್ಯಾಹ್ನ ಎಲ್ಲ ತಿನ್ಬೋದು. ಸ್ವಲ್ಪ ಜೀರಿಗೆ ಹಾಕುವ. ಈರುಳ್ಳಿ. ಈರುಳ್ಳಿ ಕೆಂಪಾಗ್ತಾ ಬಂತು. ಈ ಮಳೆಗಾಲದಲ್ಲೆಲ್ಲ ಈ ಥರ ಬಿಸಿ ಬಿಸಿನೂ ಒಂದು, ಆ್ಯಂಡ್ ಸೊಪ್ಪು ತರಕಾರಿಗಳು ಕೂಡ ತುಂಬ ಸಿಗುತ್ತೆ ಈಗ. ಮಳೆಯಲ್ಲಿ ಸೊಪ್ಪು ಬೆಳೆಯುತ್ತೆ. ಹೆಸರು ಕಾಳು ಹಾಕಿ. ಇದು ಬೇಯಿಸಿರುವಂಥದ್ದು? ಬೇಯಿಸಿದ್ದು ಒಂದು ಮೊದಲೇ ಬೇಯಿಸಿ ಇಟ್ಕೊಳ್ಬೇಕು. ಇದು ಹೆಸರು ಕಾಳಿದ್ದು ಹುಸುಳಿ ಎಲ್ಲ ಮಾಡ್ತಾರೆ, ಅದಂತೂ ಬ್ರೇಕ್ಫಾಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಬ್ರೇಕ್ಫಾಸ್ಟಿಗೆ. ಸೊ ಹೆಲ್ದಿ ಸ್ಪ್ರೌಟ್ಸ್ ತಿಂದಾಗೂ ಆಯಿತು, ಬ್ರೇಕ್ಫಾಸ್ಟ್ಗೂ ಆಯಿತು. ಎಷ್ಟೆಲ್ಲ ಹೆಲ್ದಿ ರೆಸಿಪೀಸ್ ಮೊದಲಿದೆಲ್ಲ. ಒಂದು ಚಿಟಿಕೆಯಷ್ಟು ಉಪ್ಪು, ಅರಿಶಿನ ಪುಡಿ, ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದೆಲ್ಲ ಹಾಕಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟಿಗೆ. ಓಕೆ. ಅಂದರೆ ಕೆಲವೊಂದಿದು ಜೀರಿಗೆ ಈರುಳ್ಳಿ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ಸೊ ನಾವು ಯಾವುದು ಫಸ್ಟ್ ಹಾಕ್ತೀವಿ, ಹೇಗೆ ಹಾಕ್ತೀವಿ ಅದ್ರ ಮೇಲೆ ಇದು ಟೇಸ್ಟ್ ಕೂಡ ಡಿಫರ್ ಆಗುತ್ತಲ್ಲ. ಎಣ್ಣೆಗೆ ಹಾಕೋದಕ್ಕಿಂತ ಇದು ಮೊಳಕೆ ಕಟ್ಟಿದ ಕಾಳು ಹಾಕಿ ಆಮೇಲೆ ಹಾಕೋದು ಟೇಸ್ಟ್. ಓಕೆ. ಈಗ ನೀವು ಬರೀ ಹೆಸರು ಕಾಳು ತಗೊಂಡಿದ್ದೀರಿ, ಬೇರೆ ಬೇರೆ ಮೊಳಕೆ ಕಾಳುಗಳನ್ನು ಹಾಕಿನೂ ಮಾಡ್ಬೋದು ಈ ಥರ ಪಲ್ಯ? ಹುರುಳಿ ಕಾಳು, ಕಡಲೆ ಕಾಳು ಎಲ್ಲ ಹಾಕಿ ಮಾಡ್ತೀವಿ. ಮಿಕ್ಸ್ಡ್ ಇದಕ್ಕೂ ಮಿಕ್ಸ್ ಮಾಡಿ ಮಾಡಬೇಕು. ಓಕೆ. ಅಂದರೆ ಸಬ್ಬಸಿಗೆ ಸೊಪ್ಪು ನೀವು ಹಾಕುವಾಗ ಅದನ್ನು ಎಲ್ಲ ಮಿಕ್ಸ್ಡ್ ಮೊಳಕೆ ಬರಿಸಿದ್ದೆಲ್ಲ ಕಾಳು ಹಾಕ್ಬೋದು? ಹೌದು. ಈಗ ಸೊಪ್ಪು ಹಾಕೋಲ್ವಾ? ಓಕೆ. ಓ, ಇದರಲ್ಲಿ ಮೇಲೆ ಜಾಸ್ತಿ ಇರುವಂಥದ್ದು ಸಬ್ಬಸಿಗೆ ಸೊಪ್ಪು. ಹೌದು, ಇದು ಬೇಗ ಬೇಯ್ತದಲ್ಲ. ಅದರ ಅರೋಮಾನೇ ತುಂಬ ಚೆನ್ನಾಗಿರುತ್ತೆ. ನೀವು ಅದು ಸ್ವಲ್ಪ ಹಾಕಿದ್ರು ಸಾಕು. ಇದಿಷ್ಟಿಗೆ ಹಾಕುವಾಗ ಅದು ತುಂಬ ಅದರದ್ದು ಘಾಟ ಬರೋದಿಲ್ವಾ ಪಲ್ಯದಲ್ಲಿ? ಇಲ್ಲ, ಅದು ಬೆಂದಾಗುವಾಗ ಕಡಿಮೆ ಆಗ್ತದೆ, ತುಂಬ ಆಗೋದಿಲ್ಲ. ಅದು ನಮಗೆ ಎಷ್ಟು ಬೇಕು ಅಷ್ಟೇ ಹಾಕೊಂಡ್ರೆ ಸಾಕು, ಅಳತೆ ನೋಡಿ. ಬಾಣಂತಿಯರಿಗೆಲ್ಲ ಜಾಸ್ತಿ ಕೊಡ್ತಾರೆ ಇದ್ರದ್ದು ಸಬ್ಬಸಿಗೆ ಸೊಪ್ಪು. ಹೌದೌದು, ತುಂಬ ಒಳ್ಳೆಯದು ಅದು ಬಾಣಂತಿಯರಿಗೆ ಎಸ್ಪೆಷಲಿ. ಹೌದು, ಬಾಣಂತಿಯರಿಗೆ ಅಂತಲ್ಲ, ಮಕ್ಕಳಿಗೆ ಸಹ ಒಳ್ಳೆಯದು. ಸಣ್ಣ ಸಣ್ಣ ಮಕ್ಕಳಿಗೆ ಎಲ್ಲ ಅದಕ್ಕೆ ಮೊಟ್ಟೆ ಎಲ್ಲ ಹಾಕಿ ಕೊಡ್ತಾರೆ ಮಕ್ಕಳಿಗೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪಿಗೆ
ಬೆಳಿಗ್ಗೆ ನಾಷ್ಟಕ್ಕೆ ಎಲ್ಲ ಸುಮ್ಮನೆ ಬ್ರೆಡ್ ಅದು ಇದು ತಿನ್ನೋದಕ್ಕಿಂತ ಇದು ಎಲ್ಲ ಹೆಲ್ತ್ ಅಲ್ಲ. ಆಮ್ಲೆಟ್ ರೀತಿ ಮಾಡುವಾಗ ಇದನ್ನು ಕೂಡ ಹಾಕೋದು. ಆಮ್ಲೆಟ್ ಆಗಿ ಇದಕ್ಕೆ ಮೊಟ್ಟೆ ಹಾಕಿ. ಈಗ ನೋಡಿ ಬೆಂದಾಗುವಾಗ ಅದು ಸೊಪ್ಪು ಎಷ್ಟಾಯ್ತು, ಕಮ್ಮಿ ಆಯಿತು. ಸ್ವಲ್ಪ ನಾನಾ ಮಸಾಲ. ಸೊ ನಾನಾ ಅವರ ಈ ಒಂದು ಕುಂದಾಪುರ ಚಿಕನ್ ಮಸಾಲ ಇದ್ರಂತೂ ಯಾವುದೇ ಅಡುಗೆ ಕೂಡ ಅಷ್ಟು ಸುಲಭವಾಗೂ ಆಯಿತು, ಟೇಸ್ಟ್ ಕೂಡ ಆಯಿತು. ಹೌದು ಹೌದು, ಪಲ್ಯಕ್ಕೆಲ್ಲ ಚಂದ ಆಗ್ತದೆ. ಪಲ್ಯ, ಗ್ರೇವಿ, ನೀವು ಯಾವುದೇ ರೆಸಿಪಿ ಮಾಡಿ ಒಂದು ಸ್ವಲ್ಪ ಇದನ್ನು ಹಾಗೆ ಉದುರಿಸಿದ್ರು ಸೂಪರ್ ಆಗಿ ಆಗುತ್ತೆ. ಬೇಯ್ತಾ ಬಂತು. ಸೊಪ್ಪು ಬೇಯೋದಕ್ಕೆ ಹೆಚ್ಚು ಟೈಮ್ ಇಲ್ಲ. ತೆಂಗಿನಕಾಯಿ ತುರಿ ಹಾಕುವ ಇದು. ಓಕೆ, ನಾನು ಒಂದು ಕಪ್ಪು ಫುಲ್ ತಗೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಕ್ಚುಲಿ ಈ ತರ ಇದಕ್ಕೆ ಮೊಟ್ಟೆ ಹೊಡೆದು ಹಾಕಿದ್ರು ಕೂಡ ಚಂದ. ಈಗ ಮೊಟ್ಟೆ ಎಲ್ಲ ಹಾಕಿ, ಯಾರಿಗೆಲ್ಲ ಮೊಟ್ಟೆ ತಿನ್ಲಿಕ್ಕೆ ಇಷ್ಟ ಇಲ್ಲ ಅದು ಹೀಗೆ ಮಾಡ್ಕೊಂಡ್ರೆ ಕಾಳು, ಹೆಸರು ಕಾಳು ಅಥವಾ ಯಾವ್ದಾದ್ರು ಮೊಳಕೆ ಬರ್ತದೆ. ಹೌದು, ಬೆಳಿಗ್ಗೆಲ್ಲ ಖಾಲಿ ಮೊಟ್ಟೆ ತಿಂತೀವಲ್ಲ, ಆಗ ಈ ಸೊಪ್ಪಿಗೆ ಹಾಕಿ ತಿಂದ್ರೆ ಒಳ್ಳೆಯದು. ಈಗ ರೆಡಿ ಆಗಿದೆ ಪಲ್ಯ. ಗ್ಯಾಸ್ ಆಫ್ ಮಾಡಿ. ಸೂಪರ್. ಆಫ್ ಅಲ್ಲ? ಗ್ಯಾಸ್ ಆಫ್ ಮಾಡಿ. ಜಟ್ಪಟ್ ಜಟ್ಪಟ್ ಪಲ್ಯ, ಬಿಸಿ ಬಿಸಿಯಾದ ಪಲ್ಯ ರೆಡಿ ಆಗಿದೆ. ಸಬ್ಬಸಿಗೆ ಸೊಪ್ಪಿನ ಪಲ್ಯ, ಮೊಸರು, ಹೆಸರು ಕಾಳು. ಮೊಸರು ಕಾಳು ಅಂತಾನು ಒಂದಿದೆ ಉತ್ತರ ಕರ್ನಾಟಕದವರು, ಅವ್ರದ್ದು ಒಂದು ಮೊಸರು ಕಾಳು ಅಂತ. ಇದಕ್ಕೆ ಸಹ ಮೊಸರು ಬೇಕಾದ್ರೆ ಹಾಕೊಳ್ಬಹುದು, ಇಲ್ಲಾದ್ರೆ ನಿಂಬೆ ಹಾಕ್ಬೋದು. ನಿಂಬೆ ಬೇಕಾದ್ರೆ ಹಾಕ್ಕೊಳ್ಬೋದು. ಬಿಸಿ ಬಿಸಿಯಾದ ಸಬ್ಬಸಿಗೆ ಹಾಗೂ ಹೆಸರು ಕಾಳು ಪಲ್ಯ ರೆಡಿ ಆಗಿದೆ. ಸೊ ನಮಗೆ ಬೇಕಾದರೆ ಮಾತ್ರ ಅದನ್ನು ಹಾಕ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಮಳೆಗಾಲದಲ್ಲಿ ಹೆಲ್ದಿ ತಿನ್ನಬೇಕು, ಅದರಲ್ಲೂ ಕೂಡ ಈ ಸೊಪ್ಪು ತರಕಾರಿಗಳು ಹೇರಳವಾಗಿ ಬೆಳೆಯುತ್ತೆ. ಸೊ ಇದು ಅಂತೂ ಸಬ್ಬಸಿಗೆ ಸೊಪ್ಪು ಹಾಗೂ ಹೆಸರು ಕಾಳಿನ, ಅದರಲ್ಲೂ ಕೂಡ ಮೊಳಕೆ ಬರಿಸಿದ ಹೆಸರು ಕಾಳಿನ ಪಲ್ಯ ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರ್ಬೋದು. ಹೇಗೆ ತಯಾರಿಸೋದು ಮತ್ತೆ ನೋಡಿ. ಸಬ್ಬಸಿಗೆ ಸೊಪ್ಪು ಹಾಗೂ ಮೊಳಕೆ ಬರಿಸಿದ ಕಾಳಿನ ಪಲ್ಯ ತಯಾರಿಸುವ ವಿಧಾನ: ಮೊದಲಿಗೆ 2 ರಿಂದ 3 ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಜೀರಿಗೆ ಸಿಡಿಸಿ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಬೇಯಿಸಿದ ಮೊಳಕೆ ಬರಿಸಿದ ಹೆಸರು ಕಾಳು ಹಾಕಿ ಹುರಿಯಿರಿ. ನಂತರ ಅರಿಶಿನ ಪುಡಿ, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು 1 ಕಟ್ಟು ಸಬ್ಬಸಿಗೆ ಸೊಪ್ಪು ಹಾಕಿ ಹುರಿದು ಬೇಯಿಸಿ. ಸೊಪ್ಪು ಬೆಂದ ನಂತರ 1 ಚಮಚದಷ್ಟು ಚಿಕನ್ ಮಸಾಲಾ ಪುಡಿ, ತೆಂಗಿನ ತುರಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸಬ್ಬಸಿಗೆ ಸೊಪ್ಪು ಹಾಗೂ ಮೊಳಕೆ ಬರಿಸಿದ ಕಾಳಿನ ಪಲ್ಯ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.